ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜನಮೋಸ್ತುತೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಬೆಳಗಿನ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಆಶೀರ್ವಾದಗಳು. ವೀಕ್ಷಕರೇ, ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಇವತ್ತಿನ ನಿತ್ಯ ಭವಿಷ್ಯ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಅಂತ ನೋಡುವಂಥ ಸಮಯ. ನಿತ್ಯ ಭವಿಷ್ಯವನ್ನು ಚಂದ್ರನ ಚಾರಣ ಫಲದ ಮೇಲೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಇವತ್ತಿನ ನಿತ್ಯ ಭವಿಷ್ಯದಲ್ಲಿ ಮೊದಲಿಗೆ ನೋಡೋಣ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ಶಾಲಿವಾಹನಗತ ಶಕ 1947 ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಸೌರಮಾಸ ಮಿಥುನ, ಚಾಂದ್ರಮಾಸ ಹೇಳ್ತಕ್ಕಂಥದ್ದು ಜ್ಯೇಷ್ಠ, ತಿಥಿ ಪಂಚಮಿ, ಸೋಮವಾರ, ಧನಿಷ್ಠ ನಕ್ಷತ್ರ, ವೈಧೃತಿ ಯೋಗ, ತೈತಲೆ ಕರ್ಣ. ಪ್ರಮುಖವಾಗಿ ರಾಹುಕಾಲ ಬೆಳಿಗ್ಗೆ 7:33ರಿಂದ 9-8 ಗಂಟೆಯವರೆಗೆ, ಗುಳಿಕ ಕಾಲ ಮಧ್ಯಾಹ್ನ 1:56ರಿಂದ ಮಧ್ಯಾಹ್ನ 13:31ರವರೆಗೆ. ಮೊದಲಿಗೆ ಮೇಷರಾಶಿ. ನೋಡಿ, ಕರ್ಮದಲ್ಲಿ ಚಂದ್ರನೊಟ್ಟಿಗೆ ಮಾಂದಿ. ಪ್ರಮುಖವಾಗಿ ಕರ್ಮಭಾವದಲ್ಲಿ ಚಂದ್ರ ಅಳತಕ್ಕಂಥ ಒಂದು ದಶಮದಲ್ಲಿ ಸ್ಥಿತವಾಗಿದ್ದರೆ ಇಷ್ಟಸಿದ್ಧಿ ಅಂತ ಹೇಳಿದ್ದಾರೆ. ಆ ಇಷ್ಟಸಿದ್ಧಿ ಇದ್ರೂ ಸ್ಥಿತವಾಗಿ ಅದೇ ಕರ್ಮದಲ್ಲಿ ಮಾಂದಿ ಹೇಳ್ತಕ್ಕಂಥವ್ರು, ಮಂದನ ಮಗ ಮಾಂದಿ ಹೇಳ್ತಕ್ಕಂಥವ್ರು ಗುಳಿಕ ಇರುವಂಥದ್ರಿಂದಾಗಿ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ, ಅದು ಮಾತ್ರ ಸ್ಥಾನಕ್ಕೆ ಗೊಂದಲ ಆಗತಕ್ಕಂಥದ್ದು ಬರ್ಬೋದು. ಇದಕ್ಕೆ ಆ ದುರ್ಗಾ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಸಹಿತವಾಗಿ ಮೇಷರಾಶಿಯವರಿಗೆ ಈ ದಿನ ಶುಭವಾಗಲಿದೆ. ಎರಡನೆಯದಾಗಿ ವೃಷಭ ರಾಶಿ ಹೇಳ್ತಕ್ಕಂಥದ್ದು. ರಾಶ್ಯಾಧಿಪತಿ ಹೇಳ್ತಕ್ಕಂಥವನು ಶುಕ್ರ. ಭಾಗ್ಯದಲ್ಲಿ ನವಮ ಭಾಗ್ಯಸ್ಥಾನ, ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ 9ನೇ ಭಾವವನ್ನು. ಭಾಗ್ಯಸ್ಥಾನದಲ್ಲಿ ಚಂದ್ರ, ಅದರ ಜೊತೆಯಲ್ಲಿ ಮಾಂದ್ಯ ಸಂಪರ್ಕ ಹೇಳ್ತಕ್ಕಂಥದ್ದು. ಸ್ವಲ್ಪ ರೀತಿಯಾಗಿ ರೋಗ ಭಯ, ಮಾನನಷ್ಟ, ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ಜಾಗ್ರತೆ ಹೇಳ್ತಕ್ಕಂಥದ್ದು ಅವಶ್ಯಕತೆ ಉಂಟು. ಆ ಒಂದು ಭಾಗ್ಯಸ್ಥಾನದಲ್ಲಿ ಮಾಂದ್ಯ ಜೊತೆಯಲ್ಲಿ ಚಂದ್ರ ಇದ್ದರೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಆರೋಗ್ಯ ನಷ್ಟ ಆಗ್ತಕ್ಕಂಥದ್ದುಂಟು. ಎಲ್ಲದಕ್ಕೂ ಸಹಿತವಾಗಿ ಮೃತ್ಯುಂಜಯ ಸ್ವರೂಪ ಅಂತ ಆ ಈಶ್ವರ ದೇವರನ್ನು ಆರಾಧನೆ ಮಾಡುವಂಥದ್ರಿಂದಾಗಿ ವೃಷಭ ರಾಶಿಯವರಿಗೆ ಶುಭವಾಗತ್ತೆ. ಇನ್ನು ಮೂರನೆಯ ರಾಶಿ ಹೇಳ್ತಕ್ಕಂಥದ್ದು ಮಿಥುನ. ಜನ್ಮದಲ್ಲಿ ಗುರು ಅಳತಕ್ಕಂಥ ಸ್ಥಿತವಾಗಿದ್ದಾನೆ. ಪ್ರಮುಖವಾಗಿ ರವಿ ಬುಧ ಅಷ್ಟಮದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಚಂದ್ರ ಮತ್ತು ಮಾಂದಿ ಹೇಳುವಂಥವ್ರು ಅಷ್ಟಮದಲ್ಲೇ ಸ್ಥಿತವಾಗಿರುವಂಥದ್ರಿಂದಾಗಿ ಆರೋಗ್ಯ ವ್ಯವಹಾರದಲ್ಲಿ ಜಾಗೃತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆ ಹೇಳ್ತಕ್ಕಂಥದ್ದುಂಟು. ನೋಡಿ, ಜನ್ಮರಾಶಿಯಲ್ಲಿ ಗುರು ಸ್ಥಿತವಾಗಿದ್ದರೂ ಸ್ಥಿತವಾಗಿ ಸ್ವಲ್ಪ ರೀತಿಯಾದಂಥ ತೊಂದರೆ ಹೇಳ್ತಕ್ಕಂಥದ್ದುಂಟು. ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಬೇಕಾಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈಶ್ವರ ಆರಾಧನೆ ಹೇಳುವಂಥದ್ದು. ಈಶ್ವರ ಆರಾಧನೆಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಆ ದಿನ ಶುಭವಾಗತಕ್ಕಂಥ ಸಂಭವ ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು. ರಾಶಿಯ ಅಧಿಪತಿ ಹೇಳ್ತಕ್ಕಂಥವನೇ ಚಂದ್ರ. ಚಂದ್ರ ಹೇಳ್ತಕ್ಕಂಥವು ಪ್ರಮುಖವಾಗಿರುವಂಥದ್ದು ವ್ಯಯದಲ್ಲಿ ರವಿ ಬುಧ ಆಳುವಂಥದ್ದು. ಅದರ ಜೊತೆಯಲ್ಲಿರುವಂಥದ್ದು ಗುರುವೂ ಸಹಿತವಾಗಿ. ಸಪ್ತಮದಲ್ಲಿ ಚಂದ್ರ ಮತ್ತು ಮಾಂದಿ ಸ್ಥಿತವಾಗಿರುವಂಥದ್ದುಂಟು. ಸಂಸಾರ ಕ್ಷೇತ್ರಗಳಲ್ಲಿ ಸಪ್ತಮ ಭಾವ ಅಂತ ಹೇಳಿದ್ರೆ ಕಳತ್ರ ಸ್ಥಾನ ಅಂತ ಹೇಳಿದ್ದಾರೆ. ವಿವಾಹ, ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ ಅನ್ನುವಂಥದ್ದು. ಸಪ್ತಮ ಸ್ಥಾನಗಳಲ್ಲಿ ಚಂದ್ರನೊಟ್ಟಿಗೆ ಮಾಂದಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಸಂಸಾರ ಕ್ಷೇತ್ರದಲ್ಲಿ ಸ್ವಲ್ಪ ರೀತಿಯಾದಂಥ ಜಾಗ್ರತೆ, ಕಳತ್ರ ಭಾವಕ್ಕೆ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಉಂಟು. ದುರ್ಗಾ ಆರಾಧನೆ ಮಾಡಿರುವಂಥದ್ರಿಂದಾಗಿ ದುರ್ಗತಿ ನಾಶಿನಿ ಬರ್ತಕ್ಕಂಥ ಎಲ್ಲ ರೀತಿಯ ದೋಷಗಳನ್ನು ಜಗನ್ಮಾತ್ರಕ್ಕೆ ಪರಿಹಾರ ಮಾಡಿಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ದುರ್ಗಾ ಆರಾಧನೆ ಅಗತ್ಯ ಉಂಟು. ಶುಭವಾಗಲಿ. ಇನ್ನು ಸಿಂಹ ರಾಶಿ ಹೇಳ್ತಕ್ಕಂಥದ್ದು. ನೋಡಿ, ಸಿಂಹರಾಶಿ ಅಂತಂದ್ರೆ ಅಧಿಪತಿ ಹೇಳ್ತಕ್ಕಂಥವನು ರವಿ ಹೇಳುವಂಥವನು. ಜನ್ಮಸ್ಥಾನದಲ್ಲಿ ಕುಜ ಮತ್ತು ಕೇತು ಸ್ವಲ್ಪ ರೀತಿಯಾಗಿ ಮನೋಭಯ ಆಳ್ತಕ್ಕಂಥದ್ದುಂಟು. ಜನ್ಮರಾಶಿಯಲ್ಲೇ ಕುಜಕೇತು ಹೇಳ್ತಕ್ಕಂಥವ್ರು ಸಿಂಹರಾಶಿಯಲ್ಲಿರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಮನೋಭಯ,
ಅದೇ ರೀತಿಯಾಗಿ ಶತ್ರುನಾಶ, ದೈವಾನುಗ್ರಹ ತಿಳ್ತಕ್ಕಂಥದ್ದುಂಟು. ಏಕಾದಶದಲ್ಲಿ ಗುರು ಇದ್ದಾನೆ, 11ನೇ ಭಾವದಲ್ಲಿ ಶುಭ ಏಕಾದಶ ಫಲವನ್ನು ಕೊಡಲಿಕ್ಕೆ ಗುರು ಅಳ್ತಕ್ಕಂಥವನು ಮಿಥುನದಲ್ಲಿ ಸ್ಥಿತವಾಗಿದ್ದಂತಹ ಕಾರಣದಿಂದಾಗಿ ಸಿಂಹರಾಶಿಯವರಿಗೆ ದೈವಾನುಗ್ರಹ ಅಳ್ತಕ್ಕಂಥದ್ದು. ರವಿ ಬುಧ ಅಳ್ತಕ್ಕಂಥವ್ರು ಮಾನ ಲಾಭವನ್ನು ಕೊಡ್ತಕ್ಕಂಥದ್ದು, ದೇಹ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು, ಸ್ಥಾನ ಲಾಭವನ್ನು ನೀಡ್ತಕ್ಕಂಥದ್ದು, ಇವೆಲ್ಲವೂ ಸಹಿತವಾಗಿ ಸಿಂಹರಾಶಿಯವರಿಗೆ ಇವತ್ತಿನಿಂದ ಇರತಕ್ಕಂಥ ಫಲ. ಪ್ರಮುಖವಾಗಿ ಗಣಪತಿಯ ಆರಾಧನೆ, ವಿಘ್ನ ನಿವಾರಕನಾದಂಥ ಮಹಾಗಣಪತಿಯ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಶುಭವಾಗಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಬುಧ ಪ್ರಮುಖವಾಗಿರುವಂಥದ್ದು. ಆದರೆ ವ್ಯಯಭಾವದಲ್ಲಿ ಕುಜಕೇತುವಿನ ಸಂಚಾರ ಹೇಳ್ತಕ್ಕಂಥದ್ದಿದೆ. 12ನೇ ಭಾವ ಅಂತ ಹೇಳಿದ್ರೆ ವ್ಯಯಸ್ಥಾನ ಅಂತ ಹೇಳಿದ್ದಾರೆ. ಅದರಲ್ಲಿ ಕುಜ ಮತ್ತು ಕೇತು ಹೇಳ್ತಕ್ಕಂಥವ್ರು ಸಂಚಾರ ಮಾಡ್ತಾ ಇದ್ದಾರೆ. ಧನನಾಶ ಹೇಳ್ತಕ್ಕಂಥದ್ದುಂಟು. ಪಂಚಮದಲ್ಲಿ ಚಂದ್ರ ಮತ್ತು ಮಾಂದಿ ಹೇಳ್ತಕ್ಕಂಥವ್ರು ಸ್ಥಿತವಾಗಿದೆ. ಪಂಚಮ ಭಾವ ಹೇಳ್ತಕ್ಕಂಥದ್ದು ಪುತ್ರಸ್ಥಾನ ಆಳುವಂಥದ್ದು ಹೇಳಿದ್ದಾರೆ. ಅದೇ ರೀತಿಯಾಗಿ ಪೂರ್ವ ಪುಣ್ಯ ಸ್ಥಾನವೂ ಹೌದು ಪಂಚಮ ಭಾವ ಹೇಳ್ತಕ್ಕಂಥದ್ದು. ಅದರಲ್ಲಿ ಚಂದ್ರ ಮತ್ತು ಮಾಂದಿ ಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಶೋಕ ಭೀತಿ, ವಿಷ್ಣುವಿನ ಆರಾಧನೆ ಹೇಳ್ತಕ್ಕಂಥದ್ದು ಬೇಕು. ಬುಧನ ಅನುಗ್ರಹತೆ ಬೇಕು ಅಂತಾದರೆ ವಿಷ್ಣು ಆರಾಧನೆ ಮಾಡುವಂಥದ್ರಿಂದಾಗಿ ಈ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಕನ್ಯಾ ರಾಶಿಯವರು ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ಶುಭವಾಗಲಿ. ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ತುಲಾ ರಾಶಿ. ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಶುಕ್ರ. ಚತುರ್ಥದಲ್ಲಿ ಚಂದ್ರ ಮತ್ತು ಮಾಂದಿ ಸ್ಥಿತವಾಗಿದ್ದಾರೆ. ಇವತ್ತಿನ ಭಾವದಲ್ಲಿ ಚತುರ್ಥ ಸ್ಥಾನ ಅಂತ ಹೇಳಿದ್ರೆ ಕೇಂದ್ರ ಸ್ಥಾನ ಅಂತ ಹೇಳಿದ್ದಾರೆ. ಕೇಂದ್ರದಲ್ಲಿ ಚಂದ್ರ ಮತ್ತು ಮಾಂದಿ ಇದ್ದಾರೆ. ಸಪ್ತಮದಲ್ಲಿ ಶುಕ್ರ ಆಳ್ತಕ್ಕಂಥವನು, ಸಪ್ತಮ ಕಳತ್ರ ಭಾವದಲ್ಲಿ ಶುಕ್ರ ರಾಶಾಧಿಪತಿ ಹೇಳ್ತಕ್ಕಂಥದ್ದು ಇದ್ದ ಕಾರಣದಿಂದಾಗಿ ಮನೋಭಯ ಆಳ್ತಕ್ಕಂಥದ್ದುಂಟು. ಸ್ವಲ್ಪ ರೀತಿಯಾಗಿ ಮನೋಭಯ, ದೇಹ ಪೀಡೆ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗ್ಯದಲ್ಲಿ ಗುರು ಸಂಚಾರವಿದ್ದಂತಹ ಕಾರಣದಿಂದಾಗಿ ನವಮ ಸ್ಥಾನದಲ್ಲಿ ಮಕ್ಕಳಿಂದಾಗಿ ಒಳ್ಳೆಯದಾದಂಥ ಸಂತೋಷದ ವಿಚಾರಗಳು ಬರುವಂತಹ ಸಾಧ್ಯತೆ ಇದೆ. ಪುತ್ರ ಭಾವದಿಂದ ಒಳ್ಳೆಯದಾಗಿರ್ತಕ್ಕಂಥ ಶುಭವಾದಂಥ ಸಂತೋಷದ ಸುದ್ದಿಗಳು ಬರುವಂತಹ ಸಾಧ್ಯತೆ ಉಂಟು. ಇದಕ್ಕೆ ತುಲಾರಾಶಿಯವರು ಇವತ್ತಿನ ದಿವಸ ಆ ಒಂದು ದುರ್ಗೆಯ ಆರಾಧನೆ ಮಾಡುವಂಥದ್ರಿಂದಾಗಿ ಶುಭ ದಿನ ಆಡ್ತಕ್ಕಂಥದ್ದಾಗತ್ತೆ. ಒಳ್ಳೆಯದಾಗಲಿ. ಮುಂದಿನ ರಾಶಿಯನ್ನು ತೆಗೆದುಕೊಳ್ಳುವುದಾದರೆ ವೃಶ್ಚಿಕ ರಾಶಿ. ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಕುಜ. ತೃತೀಯ ಭಾವದಲ್ಲಿ ಚಂದ್ರಮಾಂದಿಯ ಸಂಚಾರ ಹೇಳ್ತಕ್ಕಂಥದ್ದಿದೆ. ಕಾರ್ಯದಲ್ಲಿ ಸ್ವಲ್ಪ ರೀತಿಯಾಗಿ ಜಯ, ರೋಗ ಪೀಡೆ ಹೇಳುವಂಥದ್ದು ಬರುವಂಥ ಸಾಧ್ಯತೆ ಹೇಳುವಂಥದ್ದುಂಟು. ಪಂಚಮದಲ್ಲಿ ಶನಿ ಸ್ಥಿತವಾಗಿದ್ದಾನೆ. ಪಂಚಮಸ್ಥೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ. ಸ್ವಲ್ಪ ರೀತಿಯಾದಂಥ ಕಷ್ಟಕರವಾದಂಥ ಒಂದು ಭಾವ ಹೇಳ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು 2.5 ವರ್ಷಗಳು ಸಹಿತವಾಗಿ ಪಂಚಮ ಶನಿ ಹೇಳ್ತಕ್ಕಂಥ ಸಂಚಾರದ ಫಲ ಇದ್ದ ಕಾರಣ ಸ್ವಲ್ಪ ರೀತಿಯಾಗಿ ತೊಂದರೆ ಉಂಟು. ದುರ್ಗಾ ಆರಾಧನೆ ಮಾಡುವಂಥದ್ರಿಂದಾಗಿ ಇವತ್ತಿನ ದಿನ ಹೇಳುವಂಥದ್ದು ಶುಭವಾಗಲಿದೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿಯ ಒಂದು ಚಾರಫಲವನ್ನು ನೋಡುವಂಥದ್ದಿದ್ದರೆ ನೋಡಿ, ದ್ವಿತೀಯದಲ್ಲಿ ಚಂದ್ರಮಾಂದಿ. ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಧನಸ್ಥಾನ ಅಂತ ಹೇಳಿದ್ದಾರೆ. ವಿತ್ತಂ, ನೇತ್ರಂ, ವಾಕುಟುಂಬಂ, ಸತ್ವಂ, ಸೌಭಾಗ್ಯಮೇವ ಹೇಳುವಂಥದ್ದು ದ್ವಿತೀಯ ಸ್ಥಾನ, 2ನೇ ಭಾವ ಆಳ್ತಕ್ಕಂಥದ್ರಲ್ಲಿ ಸ್ವಲ್ಪ ರೀತಿಯಾಗಿ ದ್ರವ್ಯನಾಶಗಳಾಗ್ತಕ್ಕಂಥದ್ದು, ವಸ್ತುಗಳು ಹಾಳಾಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಕಲಹಗಳು ಬರುವಂಥ ಸಾಧ್ಯತೆಗಳು. ಸಪ್ತಮದಲ್ಲಿ ಬುಧ, ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗದ ಜೊತೆಯಲ್ಲಿ ಗುರುದೃಷ್ಟಿ ಇರತಕ್ಕಂಥದ್ದು ಇದೆ. ಅದಕ್ಕೋಸ್ಕರವಾಗಿ ಸಂತೋಷದ ಸಾಧ್ಯತೆ ಹೇಳ್ತಕ್ಕಂಥದ್ದುಂಟು. ಆ ಗುರುವಿನ ಅನುಗ್ರಹತೆಗೋಸ್ಕರ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರು ಸ್ಥಾನದ ಆರಾಧನೆ ಮಾಡುವಂಥದ್ರಿಂದಾಗಿ ಇವತ್ತಿನ ದಿವಸ ಹೇಳ್ತಕ್ಕಂಥದ್ದು ಆ ಒಂದು ಧನುರಾಶಿಯವರಿಗೆ ಶುಭವಾಗತಕ್ಕಂಥದ್ದಿದೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿ ಅಂತ ಹೇಳ್ತೇವೆ. ನೋಡಿ, ಮಕರ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಶನಿ. 7.5 ಶನಿ ಹೇಳ್ತಕ್ಕಂಥದ್ದು ರಾಶಾಧಿಪತಿಯಾಗಿದ್ದರೂ ತೃತೀಯ ಭಾವದಲ್ಲಿ ಸಂಚಾರ ಹೇಳ್ತಕ್ಕಂಥದ್ದಿದೆ. ಆ ಮಕರ ರಾಶಿಯವರಿಗೆ ಜನ್ಮದಲ್ಲೇ ಚಂದ್ರ ಮತ್ತು ಮಾಂದಿ ಹೇಳ್ತಕ್ಕಂಥ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ತೆ. ಜನ್ಮರಾಶಿಯಲ್ಲಿ ಆ ಗುಳಿಕ ಅಂತ ಮಾಂದಿ ಹೇಳ್ತಕ್ಕಂಥದ್ದರೆ ಕ್ಷತಾಂಗ ಹೇಳ್ತಕ್ಕಂಥ ಒಂದು ಫಲವನ್ನು ಹೇಳಿದ್ದಾರೆ. ಚಂದ್ರನ ಜೊತೆಯಲ್ಲಿ ಮಾಂದಿ ಇದ್ದಂಥ ಕಾರಣದ ಜೊತೆಯಲ್ಲಿ ಸಂತೋಷ ಸಹಿತವಾದಂಥ ಭಯ, ಸಂತೋಷದ ವಿಚಾರಗಳು ಬಂದರೂ ಸಹಿತವಾಗಿ ಯಾವುದೋ ರೀತಿಯಾದಂಥ ಭಯದ ವಾತಾವರಣ ಅಂತಕ್ಕಂಥದ್ದು ಮಕರ ರಾಶಿಯವರಿಗೆ ಬರುವಂಥ ಸಾಧ್ಯತೆ ಉಂಟು. ಸ್ವಲ್ಪ ರೀತಿಯಾಗಿ ಶತ್ರು ಪೀಡೆ, ನಮಗೆ ಸ್ವಜನರೇ ನಮಗೆ ಶತ್ರುವಾಗತಕ್ಕಂಥ ಸಾಧ್ಯತೆ ಹೇಳುವಂಥದ್ದಿದೆ. ಮಾತಿನಲ್ಲಿ ಜಾಗ್ರತೆ ಹೇಳ್ತಕ್ಕಂಥದ್ದು ಬೇಕು. ಸರಸ್ವತಿಯ ವಾಗ್ದೇವತೆಯಾಗಿರುವಂಥ ಸರಸ್ವತಿಯ ಆರಾಧನೆಯನ್ನು ಮಾಡಿ ಈ ದಿನ ಹೇಳ್ತಕ್ಕಂಥದ್ದು ನಿಮಗೆ ಶುಭವಾಗತ್ತೆ. ಮುಂದಿನ ರಾಶಿಯನ್ನು ನೋಡಿದ್ರೆ ಕುಂಭರಾಶಿ ಅಂತ ಹೇಳ್ತೇವೆ.
ಇದರ ಅಧಿಪತಿಯೂ ಸಹಿತವಾಗಿ ಶನಿನೇ. ದ್ವಿತೀಯ ಭಾವದಲ್ಲಿ ಸಂಚಾರ ಆಳ್ತಕ್ಕಂಥದ್ದು, ವಿತ್ತ ಸ್ಥಾನದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದಿದೆ. ಆ ವ್ಯಯಭಾವದಲ್ಲಿ ಮಾಂದಿ ಮತ್ತು ಚಂದ್ರ. ವ್ಯಯ ಅಂತಂದರೆ 12ನೇ ಸ್ಥಾನದಲ್ಲಿ ಮಕರ ರಾಶಿಯಲ್ಲೇ ಸ್ಥಿತವಾಗಿರುವಂಥ ಚಂದ್ರ ಮತ್ತು ಮಾಂದಿಯಿಂದಾಗಿ ಈ ಕುಂಭ ರಾಶಿಯವರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಮನೋವಿಕಾರತೆ, ಮನಸ್ಸಿನಲ್ಲಿ ಚಂಚಲತೆ, ಜೊತೆಲಿ ಕೆಲವೊಂದು ರೀತಿಯಾದಂಥ ಭಾವನೆಗಳಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆ ಉಂಟು. ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ರಾಹು ಇದು ಸಹಿತವಾಗಿ ಸ್ವಲ್ಪ ರೀತಿಯಾಗಿ ಒಳ್ಳೆಯದಲ್ಲ. ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಇರತಕ್ಕಂಥ ಇದೆ. ರಾಜಭಯ ಅಂತಂದರೆ ಮೇಲಾಧಿಕಾರಿಗಳಿಂದ ಏನಾದರೂ ತೊಂದರೆಗಳು, ಅಪಹೇಳನಗಳು ಬರುವಂಥ ಸಾಧ್ಯತೆ ಕುಂಭರಾಶಿಯವರಿಗುಂಟು. ಗಣಪತಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಇರತಕ್ಕಂಥದ್ದನ್ನು ಮಾಡಿ ಖಂಡಿತವಾಗಿಯೂ ಇವತ್ತಿನ ಈ ಒಂದು ದಿವಸ ಅಳತಕ್ಕಂಥದ್ದು ಕುಂಭರಾಶಿಯವರಿಗೆ ಶುಭವಾಗತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂತ ಹೇಳಿದ್ರೆ ಮೀನ ರಾಶಿ ಅಂತ ಹೇಳ್ತೀವಿ. ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಜನ್ಮರಾಶಿ ಸ್ಥಿತವಾಗಿರುವಂಥ ಶನಿ ಹೇಳ್ತಕ್ಕಂಥದ್ದು ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಏಕಾದಶದಲ್ಲಿ ಚಂದ್ರ ಆಳ್ತಕ್ಕಂಥವನು ಚತುರ್ಥದಲ್ಲಿ ಗುರು ಆಳುವಂಥದ್ದ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಉಷ್ಣಭಯ ಆಳ್ತಕ್ಕಂಥದ್ದು ಶರೀರಕ್ಕಿರುತ್ತೆ. ಸಂತೋಷ, ಬಂಧು ಕ್ಲೇಶ ಇವೆಲ್ಲವೂ ಸಹಿತವಾಗಿ ನಡೆಯುವಂಥ ಸಾಧ್ಯತೆ ಉಂಟು. ಈ ಒಂದು ಮೀನರಾಶಿಯವರಿಗೆ ಬೇಕಾಗಿರ್ತಕ್ಕಂಥದ್ದು ಈಶ್ವರ ಆರಾಧನೆ ಹೇಳುವಂಥದ್ದು. ಇವತ್ತಿನ ವಾರವು ಸೋಮವಾರ ಅಂತ ಕಾರಣದಿಂದಾಗಿ ಆ ಈಶ್ವರನ ಮೃತ್ಯುಂಜಯನ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಆ ಒಂದು ಶುಭ ದಿನ ಆಗಲಿಕ್ಕಿದೆ. ಇವಷ್ಟು ಇವತ್ತಿನ ಒಂದು ದ್ವಾದಶ ರಾಶಿಗಳ ಗೋಚಾರ ಫಲ ಅಂತ ಹೇಳ್ಬೋದು. ನಿತ್ಯ ಭವಿಷ್ಯದಲ್ಲಿ ಈ ಒಂದು ಇರತಕ್ಕಂಥ ಎಲ್ಲ ರಾಶಿಯವರು ಸಹಿತವಾಗಿ ಆ ದೇವರುಗಳ ಆರಾಧನೆ ಮಾಡುವಂಥದ್ರಿಂದಾಗಿ ಶುಭ ಸೋಮವಾರ ಆಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಆಗುವಂಥದ್ದಾಗಲಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂತು. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.